ಎಲ್ರಿಗೂ ನಮಸ್ತೆ. ಓಂ ಸಾಯಿ ಕ್ರಿಯೇಷನ್ಸ್ ಪ್ರಸ್ತುತಪಡಿಸುತ್ತಿರುವಂತಹ ಭಕ್ತಿ ಸಂಜೀವಿನಿ ವಾಹಿನಿಗೆ ಸ್ವಾಗತ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಏಕದಂತನಾದ, ಗಜಮುಖನಾದ, ವಕ್ರತುಂಡನಾದ ಗಣಪತಿ ದೇವರನ್ನು ಸ್ಮರಿಸದೇ ಇರುವಂತಹ ಶುಭ ಸಮಾರಂಭವೇ ಇಲ್ಲ. ಜ್ಞಾನ, ಬುದ್ಧಿ ಮತ್ತು ಐಶ್ವರ್ಯದ ಸ್ವರೂಪನಾದ ಗಣಪತಿ ದೇವರು ಎಲ್ಲ ದೇವರುಗಳಲ್ಲಿ ಪ್ರಥಮ ಪೂಜ್ಯ. ಇನ್ನು ಗಣಪನ ಪ್ರತಿಯೊಂದು ಆಕಾರಕ್ಕೂ ಪ್ರತಿಯೊಂದು ಅಂಗಕ್ಕೂ ಒಂದು ಸಂದೇಶ ಇದೆ. ಉದಾಹರಣೆಗೆ ಗಜಮುಖ ಅಸಾಮಾನ್ಯ ಬುದ್ಧಿ ಮತ್ತು ಶಕ್ತಿಯ ಸಂಕೇತ. ದೊಡ್ಡದಾದಂತಹ ಕಿವಿಗಳು, ಹೆಚ್ಚಾಗಿ ಕೇಳಿ ಕಮ್ಮಿ ಮಾತಾಡು ಅನ್ನುವಂಥ ಒಂದು ಸಂಕೇತ. ಸಣ್ಣ ಕಣ್ಣುಗಳು, ಏಕಾಗ್ರತೆ ಮತ್ತು ಗಮನದ ಸಂಕೇತ. ಏಕದಂತ ತ್ಯಾಗ ಮತ್ತು ತತ್ವಜ್ಞಾನದ ಸಂಕೇತ. ವಿಶಾಲ ಹೊಟ್ಟೆ, ಲೋಕದ ಎಲ್ಲ ಸುಖ ದುಃಖಗಳನ್ನು ತನ್ನ ಹೊಟ್ಟೆಗೆ ಹಾಕಿ ಸಹಿಸುವಂತಹ ಶಕ್ತಿಯ ಸಂಕೇತ. ಇನ್ನು ಮೂಷಿಕ ವಾಹನ, ಎಂಥ ಚಿಕ್ಕ ಜೀವಿಯಾದರೂ ಎಂತಹ ದೊಡ್ಡ ಕಾರ್ಯಗಳನ್ನು ಮಾಡುವಂತಹ ಸಾಮರ್ಥ್ಯ ಇರುತ್ತೆ ಅನ್ನೋದರಂಥ ಸಂಕೇತ. ಹೀಗೆ ಏಕದಂತನನ್ನು ನಾವು ವಿಘ್ನಹರ್ತ ಅಂತ ಕರಿತೀವಿ, ಸಂಕಟ ಮೋಚನ ಅಂತ ಕರಿತೀವಿ. ಈ ಗಣಪತಿ ದೇವರ ಆರಾಧನೆಯಿಂದ ನಮ್ಮ ಜೀವನಕ್ಕೆ ಒಂದು ಶಕ್ತಿ ಸಿಗುತ್ತೆ, ಒಂದು ಬೆಳಕು ಸಿಗುತ್ತೆ. ಈ ಗಣಪನ ಉತ್ಸವ ಯಾವಾಗ ಗೊತ್ತಾ? ಆತನ ಜನ್ಮೋತ್ಸವ ಅಂದರೆ ಚತುರ್ಥಿಯಂದು. ಈ ಚತುರ್ಥಿಯಂದು ಗಣಪತಿ ದೇವರ ಆರಾಧನೆಗೆ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ಹೀಗಿರಬೇಕಾದ್ರೆ ಚಕ್ರಪಾಣಿ ದೇವಸ್ಥಾನದಲ್ಲಿ ಗಣಪನ ಉತ್ಸವ ಅಂದರೆ ಚೌತಿ ಹೇಗಾಯಿತು ನೋಡೋಣ ಬನ್ನಿ. ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀರಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಬರಿಕೆ ತಂದರೆ ನೀನು ಕರ್ಮಾರ್ಮಕಾರೇ ಫಲನ್ಯಾದಿ ವಿನಿಯೋಗಃ ಯಾವನೇನ್ಯಾಪಲಾಪುಷ್ಪಾಯಶ್ಮಣಿ ಬೃಹಸ್ಪತಿ ಭೂತಾದಂ ಚಂದ್ರವದಾನ್ ಇದಂ ಫಲಮಯಾ ದೇವ ತಾಕಿತಂ ಪ್ರದತ್ತವಾನ್ ಏನ ಮೇ ಫಲಾವಾಕ್ಯ ರವಿ ಜನ್ಮನಿ ಜನ್ಮನಿ ಫಲ ಸಮರ್ಪಣಂ ಸಮರ್ಪಯರಾಜಂ ಬ್ರಹ್ಮಣ ಪ್ರತಮಾನಾಶ್ರೀಧಾತಂ ಮಹಾಗಣೇಶರಾಯ ನಮಃ. ಇದಂ ವೇತ್ತೋರ್ಣ ಜಗ್ಮೇ ಚೇದಾ ನಿಷೇಮಜಂ ನಮೋ ಮೌಲ್ಯವಸವಾಮೇ ಗೋಪೀನಾಥಾಯ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ದೇವಿ ಗೌರಿ ನಾರಾಯಣೀ ನಮೋಸ್ತುತೆ ದುರ್ಗಾ ಪರಮೇಶ್ವರಿ ನಮಃ. ಓಂ तत्पुरुषाय विद्महे महादेवाय धीमहि तन्नो रुद्रः प्रचोदयात्. नमः सूर्याय चन्द्राय गाय गुरुशुक्राय शनिश्चराय राहवे गतिमे नमः. नवग्रहद्विदाभ्यो नमः. नमो अनन्ताय सहस्रमोदे सहस्रपादक्षरपादे सहस्रांशाय शाश्वते सहस्राकोटि विदारि नमः. सर्पादशानन्द अनन्तवासिके नागराजाय नमः प्रार्थयामि. ಸಮಸ್ತರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳೊಂದಿಗೆ ನಾವೆಲ್ಲ ಸೇರಿಕೊಂಡು ಸನ್ನಿಧಾನಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ದೇಶಾದ್ಯಂತ ಇವತ್ತು ದಿವಸ ಸಂತೋಷಕರವಾಗಿ ಗಣಪತಿ ಪೂಜೆ ಆರಾಧನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಂಗಳೂರಿನ ಚಕ್ರಪಾಣಿ ದೇವಸ್ಥಾನದಲ್ಲಿ 34 ವರ್ಷಗಳಿಂದ ನಾವು ಆರಾಧನೆ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ 35ನೇ ವರ್ಷದ ಗಣೇಶ ಚತುರ್ಥಿ ಆರಾಧನೆಗೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಬೇಕಾದಂಥ ಎಲ್ಲ ವ್ಯವಸ್ಥೆಗಳಾಗಿದೆ. ಅದರಿಂದ ಮಾಡುವಂಥ ಸೇವೆಯನ್ನು ಮಹಾಪ್ರತಿಯವರು ಹಾಗೂ ಸ್ವಾಮಿ ಮಂಗಳಮೂರ್ತಿಯಾದಂಥ ಕ್ಷೇತ್ರ ಸ್ವಾಮಿ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೆ ಹೇಳಿ ಒಳ್ಳೆಯ ರೀತಿಯ ಸದ್ಬುದ್ಧಿಯನ್ನು ಸುಜ್ಞಾನವನ್ನು ಅನುಗ್ರಹ ಮಾಡಿಸಬೇಕು. ಅದೇ ರೀತಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಕೊಡುವಂಥ ಸೇವೆಯನ್ನು ಸಂತೋಷವನ್ನು ಸ್ವೀಕಾರ ಮಾಡಿರಬೇಕು. ಆ ಸೇವೆಯಿಂದ ನಾವೆಲ್ಲ
ಕೃತಾರ್ಥರಾಗುವಂತೆ ಅನುಕೂಲ ಮಾಡಿಸುವುದೇ ಎಲ್ಲರ ಮನಸ್ಸು ಬಿಟ್ಟ ಪ್ರಾರ್ಥನೆ ದೇವರ ಅನುಕೂಲ ಮಾಡಿದೆ. ಹಾಗೆ ನಡೆಯುವಂಥ ಹೋಮಾದಿಗಳು, ಪೂಜಾದಿಗಳು ಹಾಗೂ ಅನ್ನದಾನಾದಿಗಳೆಲ್ಲ ಚಂದದಲ್ಲಿ ನಡೆಸುವಂತೆ ಅನುಕೂಲ ಮಾಡಿಸಬೇಕು. ಇರತಕ್ಕಂಥ ಯಾವುದೇ ಅಡ್ಡಿ ಆತಂಕಗಳು, ವಿಘ್ನಗಳು, ವೈಢೂರಿಗಳೆಲ್ಲ ಇದೆಲ್ಲ ನಮಗೆ ಯಾರು ಬಿಟ್ಟು ಎಲ್ಲರಿಗೂ ರಕ್ಷಣೆ ಕೊಡಬೇಕು. ಹಾಗೆ ಮುಖ್ಯವಾಗಿ ಹವಾಮಾನದ ವೈಪರೀತ್ಯದಿಂದಾಗಿ ಎಲ್ಲ ಕಡೆಯಲ್ಲಿ ವರ್ಣ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಲೆಕ್ಕದಿಂದಲೂ ವರ್ಣ ಮಳೆ ಈ ವರ್ಷ ಜಾಸ್ತಿಯಾಗಿ ಬಂದಿದ್ದರೂ ಸಹ ಆದರೂ ಏನು ಹವಾಮಾನ ವೈಪರೀತ್ಯ ಅಂತ ಹೇಳ್ಬೋದು. ಆದ್ದರಿಂದ ಅದಕ್ಕೆ ನಮಗೆ ರಕ್ಷಣೆ ಕೊಡಬೇಕು. ಹವಾಮಾನ ವರ್ಣದೇವತೆಯಿಂದಾಗಿ ನಮಗೆ ಯಾವುದೇ ತೊಂದರೆ ಆಗದಾಗೆ ಎಲ್ಲ ರೀತಿಯಲ್ಲಿ ನಮಗೆ ರಕ್ಷಣೆ ಕೊಡಬೇಕು ಅಲ್ವಾ. ಗಣಾನಾಂತಂ ಗಣಪತಿವಾಮೇ ಕವಿಂ ಕವಿನಾಮುಪಸ್ತವಜಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವಾನ ಶೃಣ್ವನ್ನೋ ಸುವಿಧಾದನಂ ಮಂಗಲಂ ಭಗವಾನ್ ವಿಷ್ಣುಂ ಮಂಗಲಮಧೋದನಃ ಮಂಗಲಂ ದೇವಿಕೀ ಪುತ್ರ ಮಂಗಲಂ ಗಣಪತಿಃ ಮಹಾಗಣಪತಿ ಪಾದಾರ್ವಿಕಿ ಗೋವಿಂದಾನ ಗೋವಿಂದ ಕೇತಸ್ವಾಮಿ ಚಕ್ರಪಾಣಿ ಗೋಪಿನಾಥ ಪಾದಾರ್ವಿಕಿ ಗೋವಿಂದಾನ ಗೋವಿಂದ ದುರ್ಗಾ ಪರಮೇಶ್ವರಿ ಪಾದಾರ್ವಿಕಿ ಗೋವಿಂದಾನ ಗೋವಿಂದ.
ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಎಲ್ಲರ ಪಾಲಿಗೆ ಒದಗಾವಿ ಬರಲಿ ಎನ್ನುವುದಾಗಿ ಕರ್ಮಾವತಾರದಲ್ಲಿ ಭಕ್ತಿಪೂರ್ವಕವಾಗಿ ಆ ಗಣಪತಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ಧೀರಃ ಆರೋಗ್ಯಂ ದೇಹಿ ಮೇ ಗಣನಾಯಕ ದೇಹಿ ಮೇ ಮಧ್ಯವಾಹ ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ನೋಡಿ
ಸುಖ ಸಂಪತ್ತಿ ಗಣೇಶ ತವ ದರ್ಶನಾತ್ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् कृष्णं वन्दे जगद्गुरुम्। आ
चित्ते सर्वमेधतेन नोति सर्वं जयति सुस्वरो प्रोक्तो वेदान्ते तत्प्रतिष्ठितः तस्य प्रकटनीयस्य यः परः स महेश्वरः नमस्ते सिद्धिदायक ब्रह्मया चरितं देववृतमे तत्तुर्लभं गणेशत्वं प्रसन्नः सत्सफलं गुरुदर्वदा विनायक गणेशान् सर्वदेव नमस्कृता पार्वती प्रिय विघ्नेश मम विघ्ना निवारय तत्प्रसाद गणेश तत्त्वं सबलं कुरु सर्वदा कार्यं मे सिद्धिमायातु पूजिते पैतामरी विघ्नानिनाशमायातु सर्वा सुरनायक श्री सिद्धिविनायकाय नमः नमो व्रातपतये नमो गणपतये नमः प्रमथपतये नमस्ते स्तोमोदनादिराजने शिवसुताय श्रीवरदनोपये नमः महागणपति पादारवन्दके गोविन्दानि गोविन्द हरि ओम हरि ओम हरि ಮಹಾಗಣಪತಿ ದೇವರ ವಿಗ್ರಹ ಪ್ರತಿಷ್ಠಾಪನ ಭಾದ್ರಪದ ಶುಕ್ಲದ ಚೌತಿಯ ದಿವಸದಿಂದ ಇವತ್ತಿನ ದಿವಸದ ಈ ಶೋಭಾಯಾತ್ರೆ ಗೋಪಿನಾಥ ದೇವಸ್ಥಾನ ಅತ್ತಾವರ 35ನೇ ವರ್ಷದ ಬಹಳ ವಿಜೃಂಭಣೆಯ ಸಾರ್ವಜನಿಕ ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಭಕ್ತಾದಿ ಮಹಿಳೆಯರಿಗೆ ಸ್ವಾಗತಿಸುತ್ತಾ ಈ ದಿನದ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಈಗಾಗಲೇ ಮಧ್ಯಾಹ್ನದ ಊಟದ ಭೋಜನದ ಅನ್ನಪ್ರಸಾದ ಸ್ವೀಕರಿಸುವ ವೇಳೆಯಲ್ಲಿ ನಮ್ಮ ಸಂಗೀತದ ಖಾದ್ಯದೊಟ್ಟಿಗೆ ವಾದ್ಯ ಅಂದರೆ ಸಂಗೀತವನ್ನು ಕೂಡ ನಾವು ತಮಗೆ ಉಳಿಸಲಿಕ್ಕೆ ಬಯಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ
ಗೋವಿಂದ ಗೋವಿಂದ ಗೋವಿಂದ
ಸರ್ ಒಂಚೂರು ಗರುಡನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿಯಾದ ದೈವಿಕ ಪಕ್ಷಿ. ಅವನು ವಿಷ್ಣು ದೇವರ ವಾಹನ ಮತ್ತು ಶಕ್ತಿಯ ಸಂಕೇತವಾಗಿರುತ್ತದೆ. ಆದರೆ ಗರುಡ ಮತ್ತು ನಾಗರಾಜನ ತಾಗೊಂಡು
ವಿಜಯಕ್ಕೆ ಗಣ ವಿಜಯಕ್ಕೆ ಗಣಪನೆ ಕಾರಣ ಗಣಪ ಪೂಜೆಯ ಮಾಡಿ ಗುರು ಹತ್ತಿ ಪೂಜೆಗೆ ಜೋರಿ ನೀರಿನಲ್ಲಿ ಗಣಪ ಊರು ಕೇರಿ ಉತ್ಸವ ಪೂಜೆಯ ಮಾಡದ ಮನೆಗೆ ಬುದ್ಧಿಯ ಕಲಿಸಿದ ಗಣೇಶನು ಆದಿದೈವ ಗಣೇಶನ ಗೋಕರ್ಣದಲ್ಲಿ ಶರಣ ಜನರ ಮೊರೆ ಕೇಳಿ ಹರಸಿ
ನೋಡಿದ್ರಲ್ಲ ವೀಕ್ಷಕರೇ, ಚೌತಿಯ ಸಂಭ್ರಮ ಸಡಗರ ಹೇಗಿತ್ತು ಅನ್ನೋದನ್ನು ಯಾರಿಗೆಲ್ಲ ಖುದ್ದಾಗಿ ದೇವಸ್ಥಾನಕ್ಕೆ ಬಂದು ಕಾರ್ಯಕ್ರಮ ನೋಡಲಿಕ್ಕಾಗಿಲ್ವೋ ಅವರಿಗಾಗಿ ವಾಹಿನಿಯ ಮೂಲಕ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ. ಹೀಗೆ ಇನ್ನಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಭಕ್ತಿ ಸಂಜೀವಿನಿ ವಾಹಿನಿ ಮೂಲಕ ಬರ್ತಾನೆ ಇರುತ್ತೆ. ಇದನ್ನು ನೋಡಬೇಕಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾರ್ಯಕ್ರಮನ ನೋಡ್ತಾ ಇರಿ. ಭಕ್ತಿ ಸಂಜೀವಿನಿ ವಾಹಿನಿಗೆ ನಿಮ್ಮ ಒಂದು ಸಪೋರ್ಟ್ ಸದಾ ಇರಲಿ.